ಸ್ಪೋರ್ಟ್ಸ್ ಕ್ಲಬ್ ರಕ್ಷಿತಾ SM ಕಾರ್ತಿಕ್ ಶಿವಾಜಿ ಬಿಸ್ಕರ್ ಸತೀಶ್ ರಾಮಾಂಜನೇಯ ಇದಾದ್ಮೇಲೆ 42 ಕೆಜಿ ಮಾಡಿದ ಅಂತಿರುವಲ್ಲಿ ವಿಶೇಷವಾಗಿ ಈ ವರ್ಷ ದೇವರ ಸಂಪ್ರದಾಯ ನಾವು ಒಂದು ಸಂಕಲ್ಪ ಇರೋದು ಆ ಮುಹೂರ್ತ ಮಧ್ಯದಲ್ಲಿ ಅದಕ್ಕೆ ಆ ಗದೆ ಬಂಟ್ಗಳ ಮುಖ್ಯ ಪ್ರಾಣದೇವತ ಬಂದ ಆಯುಧ ಆ ಪ್ರಶಸ್ತಿಯ ಸ್ವರೂಪಟ್ಟಿದ್ದ ಗದೆಯನ್ನು ನಾವು ದೇವರಿಗೆ ಆ ಸಂಚಾರ ಕಾಪಿನ ಆಧಾರದಿಂದ ಆಗ್ತದೆ ಮತ್ತು ಅದೇ ನಾವು ಆ ಅವರಿಗೆ ನಾವು ಕಂಟಿನ್ಯೂ ಆಗಿ ವರ್ಷದ ಅಜ್ಜಿ ನಾವು ನಿರಂತರವಾದ ಆ ಸೇವೆ ನಡೆದದ್ದು ಬರಡು ಅಜ್ಜಿನ ಇಟ್ಟಿದ್ದಾರೆ ಯೋಚಿನ ಕಡೆಗಳ ನಗರ ಸಂಸಾರಗಳಲ್ಲಿ ಆರೋಗ್ಯ ಮತ್ತೊಂದು ಆ ದೃಷ್ಟಿ ನಗರ ದೇಹದಾರೋಗ್ಯ ಸಾಮರ್ಥ್ಯ ಮಹತಾ ಮುಖ್ಯ ಪ್ರಾಣಿಗಳನ್ನ ಮಹಾಲಕ್ಷ್ಮಿ ಅನುಗ್ರಹದಿಂದ ಹೊರಪಡಂತೆ ಸರ್ವ ರೀತಿಯ ಭಕ್ತಿ ಪ್ರಾಪ್ತಿ ಮಾಡ್ತಾರೆ ಮಹಾಲಕ್ಷ್ಮಿ Okay, ಸಾನ್ನಿಧ್ಯ ವೀರ ಹನುಮಂತ್ ಬೇಂದ್ರೆ ರೆಡ್ ಕಾಸ್ಟ್ಯೂಮ್, ದಿವ್ಯ VH ಬೇಂದ್ರೆ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಿರ್ಬೇಕು. ಸಾನ್ನಿಧ್ಯ ವೀರ ಹನುಮಂತ್ ಬೇಂದ್ರೆ ರೆಡ್ ವಿಜಯ್ ಕುಮಾರ್ ನೀವು ರೆಡಿ ರೆಡ್ ಕಾಸ್ಟ್ಯೂಮ್ ರೆಡಿ ಆಗಿರ್ಬೇಕು. ದಿವ್ಯ VH ಬೇಂದ್ರೆ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿಯಾಗಿ ಮನೀಷಾ ಜಯವೀರ ಮಾರುತಿ ರೆಡ್ ಕಾಸ್ಟ್ಯೂಮ್, ಮೇಧಾವಿ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಿದೆ. ಪಂದ್ಯಾಟವನ್ನು ಎಲ್ಲರ ಒಂದು ಸಹಕಾರದಿಂದ ಆಯೋಜಿಸಿದ್ದೇವೆ. ಕುಸ್ತಿಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಸ್ಪರ್ಧಾತ್ಮಕವಾಗಿ ಆಡೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಏನು ಅಂಪೈರ್ಸ್ ಇರ್ಬೋದು, ಅವರು ಏನು ಒಂದು ತೀರ್ಪನ್ನು ಕೊಡ್ತಾರ ಅದರ ಪ್ರಕಾರ ಎಲ್ಲರೂ ಸ್ಪರ್ಧಿಗಳು, ಇವತ್ತು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಇದಕ್ಕೊಂದು ಕಳೆ ಕೊಡಬೇಕು. ಇದು ಕುಸ್ತಿ ಭಾಳ ಒಂದು ಪುರಾತನ, ನಮ್ಮ ಮಗುವರ ಸಮಾಜದಲ್ಲೂ ಕೂಡ ಕುಸ್ತಿ ಅಖಾಡಗಳಿದ್ದು ಆ ನಿಟ್ಟಿನಲ್ಲಿ ಈ ಕುಸ್ತಿ ಮುಂದಿನ ದಿನಗಳಲ್ಲಿಯೂ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಲಿ. ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸಲಿ, ಬೇಕಾದಷ್ಟು ಧನ ಸಹಾಯ ಕೂಡ ಮಾಡಿದರೆ ಕುಸ್ತಿ ಪುನರ್ಜೀವನ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಶುಭ ಹಾರೈಸಿ ಈ ಒಂದು ಕುಸ್ತಿ ಪಂದ್ಯಾಟ ದೇವದೇವರುಗಳ ಒಂದು ಆಶೀರ್ವಾದದಿಂದ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕರಾವಳಿಯ ತೋರಿ ಬರುವಂತಹ ಈ ಒಂದು ಕುಸ್ತಿ ಪಂದ್ಯಾಟ ಇಂದು ಉಚ್ಚಿಲ ದಸರಾದಲ್ಲಿ ನಡೀತಿದೆ. ಖಂಡಿತ ಇದೊಂದು ಶುಭವಾದ ಸಮಯ ಅಂತೇಳಿ ನಾವು ಹೇಳ್ಬೋದು. ಉಚ್ಚಿಲ ದಸರಾ
ದೇವಸ್ಥಾನ ಜೀರ್ಣೋದ್ಧಾರಗೊಂಡ ಮೇಲೆ ಬ್ರಹ್ಮಕಲಶ ಆಗಿ ಸತತವಾಗಿ 3ನೇ ಬಾರಿಗೆ ಈ ಉಡುಪಿ ಉಚ್ಚಿಲ ದಸರಾ ನಡೀತಿದೆ. ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲದ ಈ ಒಂದು ಅಭೂತಪೂರ್ವವಾದ ದಸರಾ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 3 ತಾರೀಕಿನಂದು ಪ್ರಾರಂಭಗೊಂಡು ಅಕ್ಟೋಬರ್ 12 ತಾರೀಕಿನಂದು ಜಲಸ್ತಂಭನಗೊಳ್ಳಲಿರುವಂತಹ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಈ ವರ್ಷ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದಂಥ ವಿಜಯ ಸುವರ್ಣ ಬೆಂಗ್ರೆ ಹಾಗೂ ಪುಂಡ್ಲಿಕ್ ಹೊಸಬೆಟ್ಟು ಹಾಗೂ ಅವರೆಲ್ಲ ತಂಡದವರೇ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಪರವಾಗಿ ನಾನು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂತ ಎಲ್ಲ ಸಮಿತಿಯ ಸದಸ್ಯರು, ನಮ್ಮ ದಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಅವರ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಕುಸ್ತಿ ಫೆಡರೇಷನ್ನ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ನಾನು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಪರವಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ ಆಗಮಿಸಿದಂಥ ಎಲ್ಲ ಜಡ್ಜಸ್ಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕುಸ್ತಿ ಪಂದ್ಯಾಟ ಕೇವಲ ಮನೋರಂಜನೆ ಹಾಗೂ ತಮ್ಮ ವ್ಯಕ್ತಿತ್ವವನ್ನು ತೋರಿಸುವಂತ ಒಂದು ಪಂದ್ಯ. ಈ ಪಂದ್ಯದಲ್ಲಿ ತೀರ್ಪುಗಾರರು ಕೊಟ್ಟಂತ ತೀರ್ಪೇ ಅಂತಿಮ. ಖಂಡಿತವಾಗಿ ಯಾವುದೇ ಒಂದು ಆಧಾಸ್ಪದಕ್ಕೆ ಅಥವಾ ಬೇರೆ ಒಂದು ವಿಷಯಕ್ಕೆ ಆಸ್ಪಾಸವನ್ನು ಕೊಡದೆ ಈ ಪಂದ್ಯಾಟ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ನಡೆಸೋ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ಪಂದ್ಯಾಟ ಒಳ್ಳೆಯದಾಗಿ ನಡಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ದಸರಾ ಕುಮಾರ್ ಪ್ರಶಸ್ತಿಯನ್ನು ಪೀಳಿಗೆಗೆ ನೀಡಿದ ಎಲ್ಲರಿಗೂ ಈ ಒಂದು ಕುಸ್ತಿ ಪಂದ್ಯಾಟ ನಡೆಯಬೇಕಾದ್ರೆ ಗುರುಗಳ ಆಶೀರ್ವಾದ ಇದ್ದರೆ ಮಾತ್ರ ಕುಸ್ತಿಪಟುಗಳು ಮುಂದಕ್ಕೆ ಬೆಳಿಬಹುದು. ದಯವಿಟ್ಟು ಅದೇ ರೀತಿ 42 kg ವಿಭಾಗ ಎಲ್ಲ ಕುಸ್ತಿಪಟುಗಳು ನಡೆಯಬಹುದು. 86 ಹೋದ ತಕ್ಷಣ 42 kg ವಿಭಾಗ. ಒಂದು 4 ಬ್ಲೂ ನಡೆಯಿದೆ. 10-3 ಸ್ಕೋರ್. 10-3. ಸಾನ್ನಿಧ್ಯ ಎಲ್ಲಿದ್ದೀರಿ? ಸಾನ್ನಿಧ್ಯ ವೀರ ಹನುಮಂತಂದ್ರೆ ಸಾನ್ನಿಧ್ಯ ಮತ್ತೆ 2 ಕಬ್ಲುಗೆ 1-6 ಸಾನ್ನಿಧ್ಯ ದಿಯಾ ಬರಬೇಕು. ಒಳಗೆ ಬನ್ನಿ. ಎಲ್ಲಿದ್ದೀರಿ? ಸಾನ್ನಿಧ್ಯ ಕೈ ಎತ್ತಪ್ಪ. ಸಾನ್ನಿಧ್ಯ ವೀರ ಹನುಮಂತಂದ್ರೆ 1-6 ಕನ್ನಡಿಯನ್ನು ಇವರು ಕುಸ್ತಿಯನ್ನು ಚಿತ್ತಾಂತರ ಮೂಲಕ ಬ್ಲೂ ವಿಜೇತರಾಗಿದ್ದಾರೆ. ವರ್ಷ ವಿಎಚ್ ಬೆಂದ್ರೆ ದಿಯಾ ಶೇಖ್ ಜಾಜ್ ನೀವೇನಾ? ದಯಮಾಡಿ ಇಲ್ಲದಿದ್ರೆ ಹೇಳಬೇಕು. ವಿಎಚ್ ಬಂದಿರ ತಂಡದ ವ್ಯವಸ್ಥಾಪಕರು ಎಲ್ಲಿದ್ದೀರಿ? ವಿನಯ್ ವಿಎಚ್ ಬೆಂಗ್ರೆ ರೆಡ್, ಅದೀಶ್ ವಿಎಂ ತೊಕ್ಕೊಟ್ಟು ಬ್ಲೂ ಕಾಸ್ಟ್ಯೂಮ್.
ಅನ್ಶಾಲ್ ರಾಮಾಂಜನೇಯ ಕುದ್ರೋಳಿ ರೆಡ್ ಕಾಸ್ಟ್ಯೂಮ್, ಉನ್ನತ್ ರಾಮಾಂಜನೇಯ ಕುದ್ರೋಳಿ ಬ್ಲೂ ಕಾಸ್ಟ್ಯೂಮ್ ರೆಡಿ ಇರ್ಬೇಕು ನೀವು. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತು ಮತ್ತೆ. ಕಾಸ್ಟ್ಯೂಮ್ ಏನು? मनीषा जय वीर मारुति रेड कास्ट्यूम, ನೇಹಾ ವಿ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಿರಬೇಕು. ಮನೀಶ್ ಟೈಮ್ ಅಪ್. 2 ಮನೋಜ್ ವಿ ಬೇರೆ VHS ಕರೆಕ್ಟ್ ಆಯ್ತು. रेड कास्ट्यूम बरಬೇಕು. ಶ್ರುತಿ ಶಿವಾಜಿ ಫಿಸಿಕಲ್ ಬೌಲರ್ ಬ್ಲೂ. ವಾಟ್ಸ್ಆಪ್ ಬೇಕು. Nice score. ರೆಡಿ ಓಕೆ. 2 ಅಂಕ 4 ಸಾವಿರ ರೆಡ್ ಕಾಸ್ಟ್ಯೂಮ್. ನವೀನ್ ಪೂಜಾರಿ ಸಂಜಯ್ ರಾಜ್ ರೆಡ್ ಕಾಸ್ಟ್ಯೂಮ್. ನವೀನ್ ಪೂಜಾರಿ ಈ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಿರಬೇಕು. ಸಮೀಕ್ಷಾ ಜಯ ವೀರ ಮಾರುತಿ ಬ್ಲೂ ಕಾಸ್ಟ್ಯೂಮ್. 3-6 ಸಮೀಕ್ಷಾ 3-6 ರೆಡ್ ಕಾಸ್ಟ್ಯೂಮ್ ಮೇಲೆ ಇರಬೇಕು. ದೀಕ್ಷಾ ಕರ್ಕೇರ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ಈಗ ನಡೆಯುವಂತಹ 49 ಕೆಜಿ ವಿಭಾಗದ ಮಹಿಳಾ ವಿಭಾಗದ ಕಸರಿ ಮಿಷನ್ ರೆಡ್ ಕಾಸ್ಟ್ಯೂಮ್, ರಿಯಾನಾ ಬ್ಲೂ ಕಾಸ್ಟ್ಯೂಮ್. Yes, come on. Correct, up. Lift and good, lift. ಇದಾದ ನಂತರ ಎಂ ಅನುಷಾ ರೆಡ್ ಕಾಸ್ಟ್ಯೂಮ್, ಜಯಾಂಜನೇಯ ಅಡ್ಡಾರು, ದೀಕ್ಷಾ ಕರ್ಕೇರ ಶಿವಾಜಿ ಫಿಸಿಕಲ್ ಬೌಲರ್ Don't ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ put your hand. ಜಯ ಪ್ರಶಾಂತ್ ರಾಮಾಂಜನೇಯ ರೆಡ್ ಕಾಸ್ಟ್ಯೂಮ್, ತನಿಷಾ ಜಿ Down. ಕಾರ್ತಿಕ್ ಶಿವಾಜಿ ಜೆ ಸ್ಪೋರ್ಟ್ಸ್ ಕ್ಲಬ್ ಬ್ಲೂ ಕಾಸ್ಟ್ಯೂಮ್ ರೆಡಿ. ಕಾರ್ತಿಕ್ ಶಿವಾಜಿ ರಾಮಾಂಜನೇಯ ಯರ್ಮಾಳ್ ಬೇಗ ಕರ್ಕಬರಬೇಕು ಬೇಗ. ಸಾಜನ್ ಕರ್ಕೇರ ಹಾಗೂ ಅಜಯ್ ಅಮೀನ್ BP ಬೇಕರಿ ಬೇಗ ರೆಡಿಯಾಗಿ ಬರಬೇಕು. ಬ್ಲೂಗೆ 2 ಅಂಕ 4 ಅಂಕ ನೀಲಿ ಪಟ್ಟಿ ಅವರಿಗೆ ಮತ್ತೆ 4 ಅಂಕ 10 ಅಂಕಗಳ ಅಂತರದಿಂದ ನೀಲಿ ಪಟ್ಟಿ ಕಟ್ಟಿರ್ತಕ್ಕಂಥ ಕೆಜಿ ಸ್ಪೋರ್ಟ್ಸ್ ಕ್ಲಬ್ ರಾಮಾಂಜನೇಯ ಯರ್ಮಾಳ್ ಫಸ್ಟ್ ಬಾಲ್. ಇಲ್ಲ 45 ಜೋಡಿಗೆ 1-2 ಪೃಥ್ವಿ ಬ್ಲೂ ಆಗಿ ಪ್ರಣಾಮ್ ಆಂಜನೇಯ ಸುಶೀಲ್ ಎಲ್ಲ ರೆಡಿ ಪಕ್ಕದಲ್ಲಿ ಹಾಗೂ ಚೇತನ್ BP ಬೇಕ್ರೆ ನಿಶಾಂತ್ BM ನಿಶಾಂತ್ BM ರೆಡ್ ಕಾಸ್ಟ್ಯೂಮ್
GF ಪ್ರಶಾಂತ್ ನಿಶಾಂಜಿ SAV ಸ್ಪೋರ್ಟ್ಸ್ ಕ್ಲಬ್ ಲೋ ಕಾಸ್ಟಿಂಗ್ ಅಭಯ್ VH ಬೆಂಗ್ರೆ ಆದರ್ಶ ಬೇಗ ಬರಬೇಕು ನಿಹಾಲ್ VH ಬೆಂಗ್ರೆ GF ಪ್ರಶಾಂತ್ ರಾಮಾಂಜನೇಯ ರೆಡ್ ಕುದ್ರೋಳಿ ಕಾಸ್ಟ್ಯೂಮ್ ನಿಹಾಲ್ ಬ್ಲೂ ಕಾಸ್ಟ್ಯೂಮ್ ತನ್ಮಯ್ ತ್ರಿಶಾಂಜಿ ಚೇತನ್ ಬಾ ಮೇಲ್ಗಡೆ ಬಾ ದಿಶಾ ಎಂಟು ಆರು ಅರ್ಪಿತಾ SAVF ಬರಬೇಕು ಬೇಗ ಬರಬೇಕು